ಈ ಒಂದು ಮೀನು ಅಂಗಡಿಗೆ ಬೆಂಕಿಯನ್ನು ಹಾಕಿ ಇಡೀ ಉಪ್ಪಿನಂಗಡಿಗೆ ಒಂದು ಬೆಂಕಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ತಮ್ಮ ಜೀವನದ ಒಂದು ಹೊಟ್ಟೆಪಾಡಿಗೋಸ್ಕರ ಮೀನನ್ನು ಮಾರಿ ಆ ವ್ಯಾಪಾರದ ಮೂಲಕ ತನ್ನ ಸಂಸಾರವನ್ನು ಸಾಕಬೇಕು, ಅದರಲ್ಲಿ ಒಂದಷ್ಟು ಅಂಶವನ್ನು ಗಳಿಸಬೇಕೆನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಒಂದು ಮೀನು ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾವುದೋ ಕಿಡಿಗಳು, ಯಾಕೆಂದರೆ ಅವರು ಮೀನು ಅಂಗಡಿ ಪ್ರಾರಂಭ ಮಾಡುವ 2019ರಲ್ಲಿ ತುಂಬ ವಿರೋಧಗಳಿತ್ತು, ಗೊತ್ತಿದೆ. ಯಾಕಂದರೆ ಅವರನ್ನು ಬೆಳಲಿಕ್ಕೆ ಬಿಡಬಾರ್ದು, ಅವರು ವ್ಯಾಪಾರ ಮಾಡಬಾರ್ದು ಎನ್ನುವಂಥ ಒಂದು ಒತ್ತಡಗಳಿತ್ತು. ಅದು ಯಾವುದನ್ನೇ ಲೆಕ್ಕಿಸದೆ ಇಲ್ಲಿಯೇ ಎಲ್ಲ ಹಿಂದೂಗಳ ಸಹಕಾರದೊಂದಿಗೆ ಅಂಗಡಿಯನ್ನು ಮಾಡಿದ್ದಾರೆ. ನಿನ್ನೆ ಅದಕ್ಕೆ ರಾತ್ರಿ ಬೆಂಕಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಘಟನೆಯನ್ನು ಹಿಂದೂ ಜಾಗರಣ ವೇದಿಕೆ ಮತ್ತು ಎಲ್ಲ ಹಿಂದೂ ಇರುವಂತಹ ನಾವು ಕಾರ್ಯಕರ್ತರು ಬಂಧುಗಳನ್ನು ಉಗ್ರವಾಗಿ ಖಂಡಿಸ್ತೇವೆ. ಜೊತೆಗೆ ನಿನ್ನೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಇಲಾಖಾಧಿಕಾರಿಗಳು ಎಲ್ಲ ಬಂದು ತನಿಖೆಯನ್ನು ಮಾಡಿದ್ದಾರೆ. ಆದರೆ ಇವತ್ತೀಗ ಮಧ್ಯಾಹ್ನ ತನಕ ಯಾವುದೇ ಪ್ರಗತಿಯನ್ನು ನಾವು ನೋಡಲಿಲ್ಲ. ನಮ್ಮ ಇವತ್ತಿನ ಆಗ್ರಹ ಇತ್ತು ಏನಂದರೆ, ಇವತ್ತು ನಾವು 24 ಗಂಟೆಯ ಅವಧಿಯನ್ನು ಕೊಟ್ಟಿದ್ದೆವು. ಇವತ್ತು ರಸ್ತೆ ರೋಕವನ್ನು ಮಾಡಿ ಪ್ರತಿಭಟಿಸುವ ಎನ್ನುವಂಥ ಒಂದು ಆದೇಶವನ್ನು ನಾವು ಕೊಟ್ಟಿದ್ದೆವು. ಇವತ್ತು ಸಾಂಕೇತಿಕವಾಗಿ ಈ ರಸ್ತೆಯನ್ನು ತಡೆಯುವ ಮೂಲಕ ನಾವು ಮಾಡಿದ್ದೇವೆ. ಇವತ್ತು ನಾನು ಈ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಗುರುವಾರ ಸಂಜೆಯ ತನಕ ನಾವು ಕಾಲಾವಕಾಶವನ್ನು ಕೊಡ್ತಾ ಇದ್ದೇವೆ. ಗುರುವಾರ ಸಂಜೆಯ ಒಳಗೆ ಯಾವುದೇ ಆರೋಪಿಗಳ ಬಂಧನ ಆಗಲಿಲ್ಲ, ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಶುಕ್ರವಾರ ಉಪ್ಪಿನಂಗಡಿ ಇಡೀ ಪೇಟೆಯನ್ನು ಬಂದ್ ಮಾಡಿ ಉಗ್ರವಾದಂತಹ ರೀತಿಯ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ. ಇದಕ್ಕೆ ಆಗುವಂತಹ ಅನಾಹುತಕ್ಕೆ ಇಲಾಖೆ ಮತ್ತು ಜಿಲ್ಲಾಡಳಿತ ಕಾರಣ ಆಗ್ತದೆ ಅಂತೇಳಿ ಈ ಮೂಲಕ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಸಾಧ್ಯವಾದಷ್ಟು ನಾವು ಬಸ್ಲಿಕ್ಕೆ ಆಲ್ರೆಡಿ ಎಲ್ಲ ತಿಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಪೊಲೀಸರಲ್ಲಿ ಒಂದು ನಿಮಗೆ ನಂಬಿಕೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಒಂದು ಸಾಂಕೇತಿಕವಾಗಿ ಈ ರೀತಿಯ ಒಂದು ನಾವು ನಮ್ಮ ಆಕ್ರೋಶವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇವೆ. ಅದಕ್ಕೆ ನೀವು ಆದಷ್ಟು ಅಂದರೆ ನಾವು 24 ಗಂಟೆ ಟೈಮನ್ನು ಕೊಟ್ಟಿದ್ದೀವಿ. ಇವತ್ತಿಗೆ ಮುಕ್ತಾಯ ಆಗಿದೆ. ಅದು ಇನ್ನೂ ನಾವು ಎಷ್ಟು ದಿವಸ ಅಂದರೆ ನಮಗೆ ಒಂದು ನಮ್ಮದು ಇನ್ವೆಸ್ಟಿಗೇಷನ್ ಬಂದು ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಅದರಲ್ಲಿ ಯಾವುದು ಕೂಡ ತಗೋಬೇಕಂತ ಎಂತ ಇಲ್ಲ. ನಾವು ಆರೋಪಿಗಳನ್ನ ಶೀಘ್ರವಾಗಿ ಬಂದು ಯಾರೇ ಆಗ್ಬೋದು ಸರ್, ಯಾವುದೇ ಒತ್ತಡಕ್ಕೆ ಮನೆಯದೆ ಯಾರೇ ಆಗ್ಬೋದು, ಅದು ಅವನಿಗೆ ಆರೋಪಿ ತಕ್ಷಣ ನಮಗೆ ನಮ್ಮಲ್ಲಿ ನೀವು ಇದು ಮಾಡಬೇಕು, ನಮಗೆ ಆ ವ್ಯಕ್ತಿ ಗೊತ್ತಾಗಬೇಕು. ಯಾರೇ ಇದ್ರೂ ಕೂಡ ಸರ್ ಒಂದು ವಾರದ ಗಡು ಮತ್ತು ಶೀಘ್ರದಲ್ಲಿ ಒಂದು ವಾರ ಅಂತೆಲ್ಲ ಇವತ್ತೇ ಕೂಡ ಆಗ್ಬೋದು, ನಾಳೆ ಕೂಡ ಆಗ್ಬೋದು. ಸರಿ ಮಾಡಿಸಂತ ಡಿಪಾರ್ಟ್ಮೆಂಟ್ ನಂಬಿಕೆ ಉಂಟು, ಮಾಡ್ತೇವೆ. ನಾವೀಗ ಅಂದರೆ ಶುಕ್ರವಾರ ತನಕ ನಾವು ಸಂಘಟನೆ ನಿಮಗೆ ಗೌರವವನ್ನು ಕೊಟ್ಟು ನಾವು ನಿಲ್ತೇವೆ. ಶುಕ್ರವಾರ ತನಕ ನಮಗೆ ನ್ಯಾಯ ಸಿಗದಿದ್ದರೆ ಸಂಘಟನಾತ್ಮಕವಾದಂಥ ಚಿಂತನೆ ನಾವು ಮಾಡ್ತೇವೆ. ಅದಕ್ಕೆ ಆ ಹೋರಾಟವನ್ನು ನಾವು ಗುರುವಾರ ನಿಮ್ಮ ಮೇಲೆ ವಿಶ್ವಾಸ ಇತ್ತು, ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಇತ್ತು, ಅದು ಕೂಡ ಉಪ್ಪಿನಂಗಡಿ ಠಾಣಾಧಿಕಾರಿ ನಿಮ್ಮ ಮೇಲೆ ವಿಶ್ವಾಸ ಇತ್ತು. ನಾವು ಇವತ್ತಿನ ಈ ಪ್ರತಿಭಟನೆ ಅಂದರೆ ಈ ರಸ್ತೆ ರಾಕವನ್ನು ಇಲ್ಲಿ ಕೊನೆಗೊಳಿಸ್ತೇವೆ. ಇದು ಸಾಂಕೇತಿಕ ಮತ್ತು ಅವರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರ್ತದೆ. ಶುಕ್ರವಾರ ತನಕ ನಾವು ಕಾಯ್ತೇವೆ. ಒಂದು ನಿಮಗೆ ಪೊಲೀಸರು ನಂಬಿಕೆ ಇರಲಿ. ಸರಿ ಆಯ್ತಾ, ಫುಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಆರೋಪಿಗಳು ಯಾರೇ ಇದ್ರೂ ಕೂಡ ಅವ್ರನ್ನ ಮನಸ್ಸುವಂತ ವ್ಯವಸ್ಥೆ ಆಗೇ ಆಗ್ತದೆ. ಥ್ಯಾಂಕ್ ಯು. ಎಲ್ಲರ ಅಭಿಪ್ರಾಯ ಇವತ್ತೇ ಫುಲ್ ಬಂದ್ ಮಾಡಬೇಕಂತೇಳಿ ಸಂಘಟನೆ ಒಮ್ಮೆ ತೀರ್ಮಾನ ಮಾಡಿದರೆ ಅದನ್ನು 100% ಅದು ಇಂಪ್ಲಿಮೆಂಟ್ ಮಾಡುವಂಥ ಅನಿವಾರ್ಯತೆ ಕೊಟ್ಟಿದೆ. ಇವತ್ತು ನಾವು ಎಲ್ಲರ ಒಂದು ಅಭಿಪ್ರಾಯ ನಿಮ್ಮ ಮತ್ತು ನಮ್ಮ ಜೊತೆಗೆ ಸಂಘರ್ಷ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನೀವು ಮಾತುಗಳನ್ನು ಹೇಳಿ ನಾವು ಗುರುವಾರ ರಾತ್ರಿಯವರೆಗೆ ನೀವು ಇವತ್ತು